ಬೈಂದೂರು ತಾಲೂಕು ಇತಿಹಾಸ ಪ್ರಸಿದ್ಧ ಬಿಜೂರು ಗ್ರಾಮದ ಶ್ರೀ ಮಹಲಿಂಗೇಶ್ವರ ಸನ್ನಿಧಿ ಮಕ್ಕಿ ದೇವಸ್ಥಾನದ ಶಿಲಾ ದೇಗುಲದ ಲೋಕಾರ್ಪಣೆ, ಶಿಖರ ಕಲಶ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ, ಕೋಟಿ ಶಿವ ಪಂಚಾಕ್ಷರಿ ಜಪಯಜ್ಞ, ಮಹಾ ಅನ್ನ ಸಂತರ್ಪಣೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವು ಸಂಭ್ರಮದಲ್ಲಿ ನಡೆಯಿತು. ಚೆಂಡೆವಾದನ ವಿವಿಧ ವೇಷಭೂಷಣಗಳೊಂದಿಗೆ ಸ್ವಾಮೀಜಿ ಅವರನ್ನು ಮತ್ತು ಗಣ್ಯರನ್ನು ಭವ್ಯ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಯಿತು. ಬೆಳಿಗ್ಗೆ 6 ಗಂಟೆಗೆ ಗುರುಗಣಪತಿ ಪೂಜೆ, ಪುಣ್ಯಾಹ, ಕಲಾತತ್ವನ್ಯಾಸ ಹೋಮ, ಶಕ್ತಿ ಹೋಮ, ನವಕುಂಡಗಳಲ್ಲಿ ಅಧಿವಾಸ ಹೋಮ, 9:25 ವೃಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ಸಂಸ್ಥಾನ ಗೋಕರ್ಣ, ಶ್ರೀ ರಾಮಚಂದ್ರಾಪುರ ಮಠ ಇವರ ದಿವ್ಯಾಮೃತ ಹಸ್ತದಿಂದ ಶಿಲಾದೇಗುಲ ಲೋಕಾರ್ಪಣೆ, ಶಿಖರ ಕಲಶ ಪ್ರತಿಷ್ಠೆ, ಬ್ರಹ್ಮಕಲಶಾಭಿಷೇಕ, ಈಶಾನ ಸಂಹಿತೋಕ್ತ ಮಹಾರುದ್ರಯಾಗದ ಪೂರ್ಣಾಹುತಿ, ಶ್ರೀ ಸೂಕ್ತ ಹವನ, ಸರ್ಪ ಸೂಕ್ತ ಹವನ, ಧ್ವಜಾರೋಹಣ, ಧ್ವಜಬಲಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ಹಾಗೂ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆಯೂ ನಡೆಯಿತು. ಸಂಜೆ 6 ಗಂಟೆಯಿಂದ ಅಧಿವಾಸ ಹೋಮ, ಸುದರ್ಶನಾಸ್ತ್ರ ಹೋಮ, ಪಾಶುಪತಾಸ್ತ್ರ ಹೋಮ, ಆಶ್ಲೇಷ ಬಲಿ, ರಂಗಪೂಜೆ, ಅಷ್ಟಾವಧಾನ ಸೇವೆ, ಬಲಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ಹಾಗೂ ರಾತ್ರಿ ಅನ್ನ ಸಂತರ್ಪಣೆಯೂ ನಡೆಯಿತು. ಈ ಸಂದರ್ಭ ಉದ್ಯಮಿಗಳಾದ ಪ್ರಭಾಕರ್ ಮಹಾಬಲೇಶ್ವರ್ ರಾವ್ ಬಂಟ್ವಾಳ್, ಸುಮಲತಾ ಪ್ರಭಾಕರ್ ರಾವ್ ಬಂಟ್ವಾಳ್, ಕೆ ಕಿಶೋರ್ ಕುಮಾರ್ ಹೆಗ್ಡೆ, ಸುಲೇಖಾ ಕಿಶೋರ್ ಕುಮಾರ್ ಹೆಗ್ಡೆ, ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ವೇದಮೂರ್ತಿ ಶ್ರೀಧರ ಅಡಿಗ, ಡಾಕ್ಟರ್ ನಾರಾಯಣ ಸ್ವಾಮಿ ಕುಂದಾಪುರ ಹಾಗೂ ಊರಿನ ಗ್ರಾಮಸ್ಥರು, ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ಅನುವಂಶೀಯ ಮುಕ್ತೇಸರರಾದ ಗುರುರಾಜ್ ಭಟ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಾಲಚಂದ್ರ ಭಟ್ ಸ್ವಾಗತಿಸಿದ್ರು. ಡಾಕ್ಟರ್ ಗೌರೀಶ್ ಜೋಶಿ, ವೈಷ್ಣವಿ ಭಟ್ ನಿರೂಪಿಸಿದ್ರು.
ಜೆಪಿ ಬಡಾಕೆರೆ ವಿ4 ನ್ಯೂಸ್ ಬೈಂದೂರು.